ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಹೆರಿಗೆಗೆಂದು ಆಗಮಿಸಿದ ತಾಯಿ ಮತ್ತು ಮಗು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಉಂಟಾದ ಸಾವು ಅಂತ ಮನೆ ಮಂದಿ ಆರೋಪಿಸಿದ್ದಾರೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಮೃತ ಮಹಿಳೆ ಪತಿ ಗಣೇಶ ಎಂಬುವರು ಪಾಂಡೇಶ್ವರ ಠಾಣಾ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ವಿಟ್ಲ ಮೂಲದ ಸವಿತಾ ಎರಡನೇ ಹೆರಿಗೆಗಾಗಿ ನಿನ್ನೆ ಬೆಳಿಗ್ಗೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲು ಕರೆತರಲಾಗಿತ್ತು. ಆದರೆ ದಾಖಲಿಸಿದ ವೈದ್ಯರು ಮಗು ಅದಾಗಲೇ ಹೊಟ್ಟೆಯಲ್ಲಿ ಸಾವನ್ನಪ್ಪಿದೆ ಅಂತ ಹೇಳಿದ್ರು. ಬಳಿಕ ಮಗುವನ್ನ ಹೊರತೆಗೆದು ತಾಯಿಯನ್ನ ಉಳಿಸಿಕೊಡುವುದಾಗಿ ಮಾತು ನೀಡಿದ್ರು. ಆದರೆ ಸಂಜೆ ವೇಳೆಗೆ ತಾಯಿ ಸವಿತಾ ಕೂಡ ಸಾವನ್ನಪ್ಪಿದ್ದಾಳೆ ಅಂತ ನಮಗೆ ತಿಳಿಸಿದ್ದಾರೆ. ಇದು ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದಲೇ ಉಂಟಾದ ಸಾವು ಅಂತ ಮೃತ ಮಹಿಳೆ ಸವಿತಾ ಪತಿ ಗಣೇಶ್ ಹಾಗೂ ಅಣ್ಣ ಅತ್ತಿಗೆ ದೂರಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದ ಸಾವು ಸಂಭವಿಸಿದೆ ಎಂದು ಆತಂಕಗೊಂಡ ಮನೆ ಮಂದಿ ಆಸ್ಪತ್ರೆಯ ಪರಿಸರದಲ್ಲಿ ಸೇರಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ರಿಂದ ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. ಬಳಿಕ ವಿಷಯ ತಿಳಿದು ಆಸ್ಪತ್ರೆಗೆ ಆಗಮಿಸಿದ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮೃತ ಮಹಿಳೆಯ ಸಂಬಂಧಿಕರು ವೈದ್ಯರ ನಿರ್ಲಕ್ಷ್ಯ ಕಾರಣ ಅಂತ ದೂರಿ ಪ್ರಕರಣ ದಾಖಲಿಸಿದ್ದಾರೆ. ಈ ಬಗ್ಗೆ ವಿಚಾರಣೆ ನಡೆಸಲಾಗುತ್ತೆ ಅಂತ ಭರವಸೆ ನೀಡಿದ್ದಾರೆ. ಅಲ್ಲದೆ ಮನೆ ಮಂದಿ ಜೊತೆಗೂ ಚರ್ಚಿಸಿ ಅವರಿಗೆ ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ. ಡೆತ್ ಆದಿನ ಬಾಲೆನ ಭಯ ಮುಟ್ಟದೀನ ನಾವು ದಾದಿಗೆ ಮಲ್ಲಿಗೆ ಮುಗ್ಲೆ ಗೊತ್ತುನ್ನದೇ ಕಾಣೆ ಡೆತ್ ಆತನ ಮಾಡದು ಮುಗ್ಲು ದಾಯಿಗೆ ఆయన ಭಯ ಮುಟ್ಟದೀತೀನಿ ಎಂಗ್ಲು ಪಂತದ ಸೀಸನ್ ಮತ್ತೆ ದೆಪ್ಪಲೆ ಮಾಡದು ಎಂಗ್ಲು ಪಂತ ಆಲ್ರೆಡಿ ಎಂಗ್ಲು ಏತ ಖರ್ಚಲ್ಲ ಎಂಗ್ಲು ಕೊರ್ರ ರೆಡಿ ಇಲ್ಲ ಅಂದ್ ನೀವು ಒಂಜಿ 4 ವರ್ಷದ ಬಾಲೆ ಉಂಡು ಕೊಡಂಜಿ ಬಾಲೆ ಉಂಡು ಆ ಬಾಲೆ ಇತ್ತಲ್ಲ ಬುಲ್ತೊಂದುಂಡು ಅಮ್ಮ ಬೋರ್ಡ್ ಮಾಡಿದ್ ಇದು ದಾದ ಮನ್ಪೋಡ್ ಬಲ್ಲೆ ಇದು ಪೋಯಿನ ಎಂಕಲ್ ನತ್ತೆ ಎಂಕಲ ಒಂದು ಪೋಯಿನ ನತ್ತೆ ಮುಕ್ಕಲು ದಾದ ಒಂದು ಅನ್ಪೇರು ಎಂಕ್ಲಿಗಿತ್ತೆ ಐಕ ದಾದ ಒಂದು ಏರೆಲ್ಲ ನನ್ನ ಮಿತ್ತ ಏರೆಲ್ಲ ಇಂಚಿದ ಅನ್ಯಾಯ ಬಲ್ಲಿ ఇంకొంచెం న్యాయవాడు ఇంక దాదాపు కొంచెం కారణ కోరు అట్లా దాదాపు ఇంచిన ఈ సైడ్ దాదాపు నాలుగు తీరుంది అవి కూడా దాని ఈత ఎంగిలి పోనెప్ప మాతేర్ల సేరుదు మూడు ఎంగిలి దాదాపు పండుగ దాదాపు మల్ప ఇంచనే ఏరే బతునకులు ఇంచనే ప్రెగ్నెంట్లు బతేరని ఇంచనే మీకు లగడి తెత్తేరంట నీకు కొంచెం కేను నకులు చేరు కొంచెం ఆసుపత్రి ఈత మళ్ళీ ఆసుపత్రి కొంచెం మర్యాద ఇచ్చా మర్యాద ఇత్తునేడు దాదాపు ఈ ఆసుపత్రి బర్పున మాతేర్ల ಬಿಪಿ ಇತ್ತಂಡೆ ಬಿಪಿ ಜ್ವರ ಅನ್ನೋದು ಬಂಡದು ಎಂಕ್ಲು ಕುಡ್ಲ ಮುಲ್ಪ ಫಾದರ್ ಮೂಲ ಆಸ್ಪತ್ರೆ ಕೊಂಡದು ಅತ್ತ ಅಲ್ಲಿನ ಹುಷಾರು ಇತ್ತಲ್ಲ ಬಣ್ಣಗ ಅಗ್ಲು ಎಂಕ್ಲು ಆಪರೇಷನ್ ಮಾಡ್ದದು ಬಾಳೆ ಪೋತನದು ಪಂಡೇರು ಯಾಕೆ ಎಂಕ್ಲು ಬಾಳೆನ ಆಪರೇಷನ್ ಅಂದದ್ದು ಎಪ್ಲೆಂದು ಪಣ್ಣಗ ಅಗ್ಲು ಬೋರ್ಚಿ ನಿಗ್ಲಿ ಎಂಗ್ಲು ನಾರ್ಮಲ್ ಡೆಲಿವರಿ ಮಂತದ್ದು ಅಲ್ಲಿನ ಸೇಪಾದು ಕೊರ್ಪಾದು ಮಧ್ಯಾಹ್ನ ಮುಟ್ಟಲ್ಲ ಪಂಡೇರು ಬುಕ್ಕಲ್ಲ ಕೇಂಡೆ ಎಂಕ್ಲು ಅಲ್ಲಿಗೆ ದಾಲ ಜೀವಗೂ ದಾಲ ಬರಂದಾತ ಅಂದ ಪಂಡ ದಾಲ ಆಪುಜಿ ನಿಗ್ಲಿಗೆ ಬಾಲಿನ ಸೋಕು ಎಂಕ್ಲು ಡೆಲಿವರಿ ಅಂತದ್ದು ಕೊರ್ಪ ಲಾಸ್ಟ್ ಮೂಮೆಂಟ್ಗೆ ಇಂಜೆಕ್ಷನ್ ಮಾಡಿರು ಇಂಜೆಕ್ಷನ್ ಬರೀರ ಪಾಡ್ದನಾಗ ಅಲ್ಲಿಗೆ ಬಿಪಿ ಜೋರಾತ್ ಲಾಸ್ಟ್ಗೆ ಬಂಡೇರು ಬಾಳೆಲ್ಲ ಉರಿಪುನಂಚೆದ್ದಿ ಬಾಳೆ ಅಂತ ಬೋತು ಅಪ್ಪೆಲ್ಲ ಉರಿಪುನಂಚೆದ್ದಿ ಎಂಕಲೇಟ ಬಂಡೇರಾಗ್ಲು. ಮಂಗಳೂರು ನಗರದ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಲ್ಲಿ ಇವತ್ತು ಬೆಳಗ್ಗೆ ಒಬ್ಬರು ಪೇಷಂಟ್ ಬಂದಿದ್ದಾರೆ, ಸವಿತಾ ಅಂತ, ಸುಮಾರು 33 ವರ್ಷ ವಯಸ್ಸಿನವರು, ವಿಟ್ಲ ನಿವಾಸಿ. ಸೊ ಅವರು ಬಂದಂಥ ಸಂದರ್ಭದಲ್ಲೇ ಮಗು ಮೃತ ಹೊಂದಿದೆ ಅಂತ ಹೇಳಿದ್ದಾರೆ. ಆಗ ಪೋಷಕರು ಮತ್ತು ಕುಟುಂಬ ವರ್ಗದವರು ಮತ್ತು ಆ ಯುವತಿಯ ಗಂಡ ಅವರು ಸಿಸೇರಿಯನ್ ಮಾಡಿ ಮಗು ತೆಗೀರಿ ಅಂತ ಹೇಳಿದ್ವಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಅಂತ ಹೇಳ್ತಾರೆ. ನಂತರದಲ್ಲಿ ಸಂಜೆ ಸುಮಾರು 6 ಗಂಟೆ ಸಮಯದಲ್ಲಿ ತುಂಬ ಸೀರಿಯಸ್ ಇದೆ ಮಗುವಂತೂ ಸತ್ತೋಗಿದೆ, ಅದ್ರ ಜೊತೆ ತಾಯಿನೂ ತುಂಬ ಸೀರಿಯಸ್ ಇದ್ದಾಳೆ ಅಂತ ಹೇಳಿದ್ದಾರೆ. ನಂತರ ಒಂದು 7 ಗಂಟೆ ಸುಮಾರಲ್ಲಿ ತಾಯಿ ಕೂಡ ಡೆತ್ ಆಗಿದೆ, ಇದರಲ್ಲಿ ಮೆಡಿಕಲ್ ನೆಗ್ಲಿಜೆನ್ಸ್ ಕಾರಣ ಅಂತ ಆರೋಪಿಸ್ಬಿಟ್ಟು ಒಂದು 20-30 ಜನ ಅಲ್ಲಿ ಅವ್ರ ಕುಟುಂಬ ಸದಸ್ಯರು ಸೇರಿದರು. ಸೊ ಇದರ ಹಿನ್ನೆಲೆಯಲ್ಲಿ ಒಂದು ನಮ್ಮ ಅಧಿಕಾರಿಗಳು ಬಂದು ಭೇಟಿ ನೀಡಿದ್ದಾರೆ. ಮತ್ತು ಅದೇನು ಡ್ಯೂ ಪ್ರೊಸೀಜರ್ ಇದೆ ಅದನ್ನು ಮಾಡಲಿಕ್ಕೆ ಹೇಳಿದ್ದೀವಿ. ಮತ್ತು ಅಲ್ಲಿ ಸಂಬಂಧಪಟ್ಟ ಡಾಕ್ಟ್ರ್ ಯಾರಿದ್ದಾರೆ ಅವ್ರಿಗೆ ಬಂದುಬಿಟ್ಟು ಕುಟುಂಬ ವರ್ಗದವ್ರ ಜೊತೆಗೆ ಮಾತಾಡಿ ಏನಾಗಿದೆ ಅನ್ನೋಂಥದ್ದನ್ನು ತಿಳಿ ಹೇಳಲಿಕ್ಕೆ ಅಲ್ಲಿ ಸೇರಿದ್ದಾರೆ. ಅವರು ಶಾಂತವಾಗಿದ್ದಾರೆ, ಕುಟುಂಬ ಸದಸ್ಯರು ಶಾಂತವಾಗಿ ತಮಗೆ ಅನ್ಯಾಯ ಆಗಿದೆ, ಇದಕ್ಕೆ ನ್ಯಾಯ ಸಿಗಬೇಕು ಅಂತಂದು ಒಂದು 20-30 ಜನ ಅಲ್ಲಿ ಕೂತಿದ್ದಾರೆ. ಸೊ ನಮ್ಮ DCP ಅವರು ಕೂಡ ವಿಸಿಟ್ ಮಾಡಿದರು. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಕಾನೂನಲ್ಲಿ ಏನು ಕ್ರಮ ಇದೆ ಆ ಪ್ರಕಾರ ಮುಂದುವರಿಲಿಕ್ಕೆ ಅವ್ರಿಗೆ ಯಾರು ಡಿಸೀಸ್ ಕಡೆಯವರಿದ್ದಾರೆ ಅವ್ರಿಗೂ ಕೂಡ ಸಲಹೆ ಕೊಟ್ಟು ಬಂದಿದ್ದೀವಿ.